ಪುತ್ತೂರು ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿಯೇ ಪ್ರಪ್ರಥಮವಾಗಿ ರೂಪಾಯಿ 46.70 ಕೋಟಿ ವೆಚ್ಚದಲ್ಲಿ ರಾಜ್ಯದ ಸಣ್ಣ ನೀರಾವರಿ ಇಲಾಖೆಯಿಂದ ನೇತ್ರಾವತಿ ನದಿಗೆ ಬಿಳಿಯೂರಿನಲ್ಲಿ ನಿರ್ಮಾಣವಾಗುತ್ತಿರುವ ಬಹುಪಯೋಗಿ ಅಣೆಕಟ್ಟಿನ ಕಾಮಗಾರಿಯು ಈ ಸಾಲಿನ ಏಪ್ರಿಲ್ನಲ್ಲಿ ಪೂರ್ಣಗೊಂಡು ಲೋಕಾರ್ಪಣೆಗೊಳ್ಳಲಿದೆ ಎಂದು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಶನಿವಾರ ಬಿಳಿಯೂರಿನಲ್ಲಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನ ವೀಕ್ಷಿಸಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಹಿಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಈ ಯೋಜನೆಯನ್ನ ಮಂಜೂರುಗೊಳಿಸಿದ್ರು. ರಾಜ್ಯದ ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ಅನುದಾನವನ್ನ ತ್ವರಿತಗತಿಯಲ್ಲಿ ಬಿಡುಗಡೆಗೊಳಿಸಿ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಪ್ರಕೃತಿ ವಿಕೋಪದ ನಡುವೆಯೂ ಕೂಡ ಗುತ್ತಿಗೆದಾರ ರಾಜೇಶ್ ಕಾರಂತ್ ಕಾಮಗಾರಿಯನ್ನ ಉತ್ತಮ ಗುಣಮಟ್ಟದೊಂದಿಗೆ ಸಮಯಾಧಾರಿತವಾಗಿ ನಿರ್ಮಾಣಗೊಳಿಸುತ್ತಿದ್ದಾರೆ ಎಂದರು. ಈ ಸಂದರ್ಭ ನೀರಾವರಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಶಿವಪ್ರಸಾದ್, ಪುತ್ತೂರು ಗ್ರಾಮಾಂತರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಮಂಗ್ಲಿಮನೆ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಲ್ಪ ಜಾಗ ಎಲ್ಲ ಕೊಟ್ಟಿದ್ದೇವೆ ಅಷ್ಟೇ. ಆದರೆ ಒಂದು ನಿಮಿಷ ಹೇಳ್ಬೋದಾ ನಾನು? ಇದು ಫಸ್ಟಿಗೆ ಇಂಜಿನಿಯರ್ನವರು ಇಲ್ಲಿಗೆ ಬಂದು ಇವರ ಮನೆಯಲ್ಲಿ ನಿಂತ್ಕೊಂಡು ನಮಗೆ ಇಲ್ಲಿ ಒಂದು ಅಣೆಕಟ್ಟು ಇರೋ ಮಠಂದೂರು ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ, ಅದಕ್ಕೆ ಒಂದು ವ್ಯವಸ್ಥೆ ನಿಮ್ಮ ಜಾಗ ಕೊಡ್ಬೋದಾ ಅಂತ ಕೇಳಿದರು. ಆ್ಯಕ್ಚುಲಿ ನಮ್ಮದು ಬೆಳ್ತಂಗಡಿ ತಾಲೂಕು. ಅವರ ಅನುಮತಿ ಮತ್ತು ನಾವೆಲ್ಲ ಇಲ್ಲಿ ಇವರ ಮನೆಯಲ್ಲಿ ಸೇರಿಕೊಂಡು ಇವರದಕ್ಕೆ ಏನು ಹೇಳಿದರು, ನನ್ನ ಜಾಗ ಕೊಡ್ತೇನೆ, ಆದರೆ ನನಗೆ ಯಾವುದೇ ಉಪದ್ರ ಆಗಬಾರ್ದು ಅಂತ ಹೇಳಿದರು. ಆಮೇಲೆ ನಾವು ಬೇರೆ ಬೇರೆ ಕಡೆಗೆ ಸ್ಥಳಾವಕಾಶವನ್ನು ನಾವು ನೋಡಿದ್ದೇವೆ. ನೋಡಿ ಸಮೇತ ಎಲ್ಲಿ ಸರಿಗಟ್ಟಾಗದು ಮತ್ತು ಇವರೇ ಕೊಟ್ಟದ್ದು ಇವರ ಒಂದು ವರ್ಗದ ಬದಿಯಿಂದಲೇ ಈಗ ಸಾಧಾರಣ ನನ್ನ 2 ಎಕರೆ 20 ಸೆಂಟ್ಸ್ ಜಾಗ ಹೋಗಿದೆ. ಈಗ ಒಂದು ಕೃಷಿಕರಾಗಿ ಹೇಳ್ತಿದ್ರೆ 130 ತೆಂಗಿನ ಮರ, ಸಾಧಾರಣ 1200 ಅಡಿಕೆ ಗಿಡ ಹೋಗಿದೆ. ಯಾಕೆಂದರೆ ಖಾಲಿ ವರ್ಗದಲ್ಲಿರುವಂಥದ್ದು ಅಡಿಕೆ ಗಿಡ ಮಾತ್ರ ಹೇಳ್ತಾ ಇರೋದಲ್ಲ ನಾನು, ಆ ಬದಿ ಎಲ್ಲ ಹೋಗಿದೆ. ಇನ್ನು ಯಾಕೆಂದರೆ ಅದರ ಮೇಲಿಂದ ಅವರು ಮಣ್ಣು ಹಾಕುವಾಗ ಈಗ ಅಲ್ಲಿ ಸಾಧಾರಣ ಒಂದು 400ರಿಂದ 500 ಗಿಡದಕ್ಕಲ್ಲಿ ಮಣ್ಣು ಬಿದ್ದುಕೊಂಡಿದೆ ಇನ್ನೂ ಸಹ. ಈಗ ಇವರ ಜಾಗದಲ್ಲಿ ಅದು ಉಪಯೋಗ ಇವರಿಗೆ ಇರಿದ್ರು ಸಮೇತ ಮಾರ್ಗಕ್ಕೆ ಉಪಯೋಗ ಆಗೋದಿಲ್ಲ, ಆದರೂ ಸಹ ಅಷ್ಟು ಬಿದ್ದಿದೆ. ಇದನ್ನು ಸಂಪೂರ್ಣವಾಗಿ ಇವರು ಕೊಟ್ಟದ್ದು ಬಹಳ ವಿಶೇಷವಾದದ್ದು. ಇಂಥ ದಾನಿಗಳು ಆ್ಯಕ್ಚುಲಿ ಅಂತ ಹೇಳ್ತಾರಂತೆ, ಇಂಥ ದಾನಿಗಳು ಸಿಗಲಿಕ್ಕಿಲ್ಲ. ಮತ್ತು ಇನ್ನೊಂದು ಇವರಿದ್ದು ನಾನು ಹೊಗಳೋದು ಅಂತೇಳಿ ಅಲ್ಲ, ಇಲ್ಲಿ ಎಲ್ಲಿ ಎದುರಿಗೆ ಬರೋದಿಲ್ಲ. ಮೀಟರ್ ದೂರ ತನಕ ಒಂದು ನಾಲೆಯನ್ನು ಕೇಳ್ತಾ ಇದ್ದೇವೆ. ಮೊನ್ನೆ ಅವರ ಹತ್ರ ಮನವಿ ಮಾಡಿದ್ದೇವೆ, ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ನಮ್ಮದು ಒಂದು ಬೇಡಿಕೆ, ನಮಗೆ ಅಂದರೆ ನೀರಿಗೆ, ನಮಗೆ ಕೃಷಿಗೆ ನೀರಾವರಿಗೆಲ್ಲ ಸುಲಭ ಆಗ್ತದೆ. ಬದಿಯಲ್ಲಿ ಹೊಳೆ ಬದಿಯಲ್ಲಿ ನಮ್ಮದು ತೋಟ ಇರುವುದು. ನಮ್ಮ ತೋಟ ಒಂದು 3-4 ಸಾಧಾರಣ ಒಂದು 16 ಜನ ಸಭಾ ಕ್ಷೇತ್ರಕ್ಕೆ ಒಳಪಟ್ಟಂಥ ಬಂಟ್ವಾಳ ತಾಲೂಕಿನ ಬೆಳಿಯೂರು ಪೆರ್ನೆ ಪಂಚಾಯಿತಿಗೊಳಪಟ್ಟಂಥ ನಮ್ಮ ನೇತ್ರಾವತಿ ನದಿಗೆ ಕರ್ನಾಟಕ ಸರ್ಕಾರದ ಪಶ್ಚಿಮ ವಾಹಿನಿ ಯೋಜನೆ ಅಡಿಯಲ್ಲಿ ಈ ಭಾಗದ ನಮ್ಮ ಬೆಳ್ತಂಗಡಿ ಬಂಟ್ವಾಳ ಭಾಗದ ನಾಗರಿಕರಿಗೆ ಒಂದು ಸಂಪರ್ಕ ಸೇತುವೆ ಬೇಕು. ಅದರ ಜೊತೆಯಲ್ಲಿ ಕುಡಿಯುವ ನೀರು ಮತ್ತು ಕೃಷಿಗೆ ನೀರಾವರಿ ಬೇಕು ಅಂತೇಳಿ ನಾವು ಬೇಡಿಕೆ ಇಟ್ಟಾಗ ನಮ್ಮ ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳಂತ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು, ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಸಚಿವರಂತ ಮಾಧುಸ್ವಾಮಿಯವರು ಈ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡು